ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕುಸ್ತಿ ಸಂಘ ಮಂಗಳೂರು ವತಿಯಿಂದ 48ನೇ ವರ್ಷದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ತುಳುನಾಡ ಕೇಸರಿ ಹಾಗೂ ತುಳುನಾಡ ಕುಮಾರ ಎಂಬ ಕುಸ್ತಿ ಪಂದ್ಯಾಟ ಇಂದು ಮಂಗಳೂರು ನಗರದ ಮಂಗಳ ಸ್ಟೇಡಿಯಂನಲ್ಲಿರುವಂತಹ ಯುಎಸ್ ಮಲ್ಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು. ಪಂದ್ಯಾಟದಲ್ಲಿ ಸುಮಾರು 250ಕ್ಕೂ ಅಧಿಕ ಕುಸ್ತಿಪಟುಗಳು ಭಾಗವಹಿಸಿದರು. 30 ಕೆಜಿಯಲ್ಲಿ ಮಾಸ್ಟರ್ ಸುಲ್ತಾನ್, 35 ಕೆಜಿಯ ಮಾಸ್ಟರ್ ಶಿವಾಜಿ, 61 ಕೆಜಿಯ ತುಳುನಾಡ ಕುವಾರ, 74 ಕೆಜಿಯ ತುಳುನಾಡ ಕೇಸರಿ ಹಾಗೂ ಮಹಿಳಾ ವಿಭಾಗದಲ್ಲಿ 48 ಕೆಜಿಯ ತುಳುನಾಡ ಕುವರಿ ಪಂದ್ಯಾಟ ನಡೆಯಿತು. ಪುರುಷರ ವಿಭಾಗದಲ್ಲಿ 42 ಕೆಜಿ, 46 ಕೆಜಿ, 50 ಕೆಜಿ, 57 ಕೆಜಿ, 65 ಕೆಜಿ, 86 ಕೆಜಿ ಮಟ್ಟದಲ್ಲಿ ಪಂದ್ಯಾಟ ನಡೆದರೆ, ಮಹಿಳೆಯರ ವಿಭಾಗದಲ್ಲಿ 33 ರಿಂದ 37 ಕೆಜಿ, 44 ಕೆಜಿ, 53 ಕೆಜಿ, 58 ಕೆಜಿ, 63 ಕೆಜಿ, 69 ಕೆಜಿ ಹಾಗೂ 69 ರಿಂದ 75 ಕೆಜಿ ಮಟ್ಟದಲ್ಲಿ ಪಂದ್ಯಾಟ ನಡೆಯಿತು. ಇನ್ನು ಶಾಲಾ ವಿಭಾಗದಲ್ಲಿ 42 ಕೆಜಿ, 50 ಕೆಜಿ, 57 ಕೆಜಿ ಹಾಗೂ 60 ಕೆಜಿ ಮಟ್ಟದಲ್ಲಿ ಪಂದ್ಯಾಟ ನಡೆಯಿತು. ವಿಶೇಷವಾಗಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಪ್ರಶಸ್ತಿ ಟ್ರೋಫಿಯನ್ನು ನೀಡಲಾಗ್ತಾ ಇದೆ ಹಾಗೂ 74 ಕೆಜಿ ವಿಭಾಗದ ತುಳುನಾಡ ಕೇಸರಿ ಪಂದ್ಯಾಟದಲ್ಲಿ ವಿಜೇತರಾದವರಿಗೆ ಕೇಸರಿ ಗದೆಯನ್ನು ನೀಡಿ ಗೌರವಿಸಲಾಯಿತು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘದ ಅಧ್ಯಕ್ಷರಾದ ಸುಖಪಾಲ್ ಸಾಲ್ಯನ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಜೀಶನ್ ಅಲಿ ಕುಸ್ತಿ ಪಂದ್ಯಾಟದ ಕುರಿತು ಮಾಹಿತಿ ನೀಡಿದರು. विनय शेट्टी शिवाजी शेट्टी विनय शेट्टी सुप्रीम रेड कास्ट नेक्स्ट पेटो जय आंजनेय अप्पू ಇಪ್ಪತ್ತೆರಡು ವ್ಯಾಯಾಮ ಶಾಲೆಯಿಂದ ಕುಸ್ತಿಪಟುಗಳು ಭಾಗವಹಿಸಿದ್ದಾರೆ. ಮಾತ್ರವಲ್ಲ, ಈ ವರ್ಷ ಶಾಲಾ ವಿಭಾಗ, ಮಹಿಳೆಯರ ವಿಭಾಗ, ಅದೇ ರೀತಿ ಪುರುಷರ ಓಪನ್ ಲೆವೆಲ್ ಮುಕ್ತ ಕುಸ್ತಿ ಪಂದ್ಯಾಟ ನಡೀತಾ ಇದೆ. 250ಕ್ಕೂ ಅಧಿಕ ಕುಸ್ತಿಪಟುಗಳು ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಮಾತ್ರವಲ್ಲ, ಇದರಲ್ಲಿ 30 ಕೆಜಿ ವಿಭಾಗದಲ್ಲಿ ಮಾಸ್ಟರ್ ಸುಲ್ತಾನ್, 35 ಕೆಜಿ ವಿಭಾಗದಲ್ಲಿ ಮಾಸ್ಟರ್ ಶಿವಾಜಿ, 48 ಕೆಜಿ ಹುಡುಗಿಯರ ವಿಭಾಗದಲ್ಲಿ ತುಳುನಾಡ ಕುವರಿ, ಅದೇ ರೀತಿ ತುಳುನಾಡ ಕುಮಾರ್ 61 ಕೆಜಿಯಲ್ಲಿ, 74 ಕೆಜಿಯಲ್ಲಿ ತುಳುನಾಡ ಕೇಸರಿ ಪಂದ್ಯಾಟ ಇಂದು ನಡೆಯಲಿಕ್ಕಿದೆ. ಇದೊಂದು 2 ದಿನಗಳ ಪಂದ್ಯಾಟ. ನಿನ್ನೆ ಸಂಜೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದೇಹ ತೂಕ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹೊರಭಾಗದಲ್ಲಿ ಮಾಡಿದ್ದೆವು. ಇಂದು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಿ ಸಂಜೆ 8:30ವರೆಗೆ ಕುಸ್ತಿ ನಡೆಯಲಿಕ್ಕಿದೆ. ಮಾತ್ರವಲ್ಲ, ರಾಷ್ಟ್ರೀಯ ತೀರ್ಪುಗಾರರು ಕೂಡ 2-3 ತೀರ್ಪುಗಾರರು ಕೂಡ ಇಂದು ನಮ್ಮೊಂದಿಗೆ ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ನಮ್ಮೊಂದಿಗೆ ಬಂದಿರುತ್ತಾರೆ. ವಿನ್ ಆದವರಿಗೆ ಇದರಲ್ಲಿ ರೋಲಿಂಗ್ ಟ್ರೋಫಿ ಇದೆ, ಮತ್ತು ಗದೆ ಇದೆ, ಮತ್ತು ಕ್ಯಾಶ್ ಪ್ರೈಸ್ ಕೊಡ್ತೇವೆ ನಾವು. ಗದೆ ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಕೊಟ್ಟದ್ದು, ರತ್ನವರ್ಮ ಹೆಗ್ಗಡೆ ಅವರದ್ದು ಸ್ಮಾರಕವಾಗಿ ವೀರೇಂದ್ರ ಹೆಗ್ಗಡೆ ಅವರು ಕೊಟ್ಟದ್ದು ತುಳುಕೇಸರಿ ಗದೆ.